ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಎನ್ನುವಂತಹ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದ್ದು ಅನೇಕ ಬಗೆಯ ಮನರಂಜನಾ ಕಾರ್ಯಕ್ರಮಗಳ ಶೂಟಿಂಗ್ ಈಗಾಗಲೇ ಮುಕ್ತಾಯಗೊಂಡಿದೆ. ಅನೇಕ ಡ್ರಾಮಾಗಳು ಕೂಡ ಭರ್ಜರಿಯಾಗಿ ಮನರಂಜನೆ ಒದಗಿಸಲು ಸಜ್ಜಾಗಿದ್ದು ಇದೀಗ ಶಾರದಾ ಆರ್ಟ್ಸ್ ಮಂಜೇಶ್ವರ ತಂಡದ ಆರ್ ಪಲ್ಲೆಕ ಎನ್ನುವಂತಹ ಡ್ರಾಮಾ ಕೂಡ ವಿ4 ಸ್ಟ್ರೀಮ್ ನಲ್ಲಿ ಮೂಡಿ ಬರಲಿದೆ. ಹಾಗಿದ್ರೆ ಆ ಡ್ರಾಮಾ ಹೇಗಿದೆ, ಯಾರೆಲ್ಲ ಕಲಾವಿದರು ಆ ತಂಡದಲ್ಲಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಪ್ರಸ್ತುತ ಒತ್ತಡದ ಜೀವನದಲ್ಲಿ ಬದಲಾವಣೆಯ ಅಗತ್ಯ ಖಂಡಿತ ಇದೆ. ಈ ನಿಟ್ಟಿನಲ್ಲಿ ಕರಾವಳಿ ಕರ್ನಾಟಕದ ಜನಪ್ರಿಯ ಸುದ್ದಿವಾಹಿನಿ ವಿ4 ನ್ಯೂಸ್ ಚಾನೆಲ್ ಜನತೆಗೆ ಭರಪೂರ ಮನೋರಂಜನೆಯನ್ನು ಒದಗಿಸುವ ನಿಟ್ಟಿನಲ್ಲಿ ವಿ4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡ್ತಾ ಇದೆ. ಈಗಾಗಲೇ ಅನೇಕ ಡ್ರಾಮಾ, ವೆಬ್ ಸಿರೀಸ್ ಹಾಗೂ ಸಿನಿಮಾಗಳ ಶೂಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೈಕಿ ಪ್ರಸಿದ್ಧ ನಾಟಕ ತಂಡ ಶಾರದಾ ಆರ್ಟ್ಸ್ ಮಂಜೇಶ್ವರ ತಂಡದ ಆರ್ ಪಲ್ಲೆಕ ಎನ್ನುವ ಡ್ರಾಮಾ ಕೂಡ ವಿ4 ಸ್ಟ್ರೀಮ್ OTTಯಲ್ಲಿ ಮೂಡಿಬರಲಿದೆ. ಇದಕ್ಕಾಗಿ ಎಲ್ಲಾ ಪ್ರಿಪರೇಷನ್ಗಳು ಕೂಡ ನಡೀತಾ ಇದ್ದು ಎಡಿಟಿಂಗ್ ವರ್ಕ್ ಕೂಡ ಭರದಿಂದ ಸಾಗ್ತಾ ಇದೆ. ಅಮ್ಮೇರ್ ಬದಲ್ನತ್ತಿ ಮಂಡೆ ಒಂಜೆ ಹೇಳಕೊಂಡ ಅಪ್ಪು ಇಡಿ ಬಲ್ಲಿ ನಮ್ಮ ಓಡೆ ಬೈದು ನೀರು ಗೊತ್ತುಂಡೆ ಓಡೆ ಬೈದು ನಾವು ಗೊತ್ತುಂಡ ಏನಂದ ನಟಡಿಗಾರಪ್ಪ ಗೊತ್ತುಂಡು ಇನ್ನ ಮಾವು ನಡಿಗೆ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ತಂಡದ ಗಡಿನಾಡ ಕಲಾನಿಧಿ ಕೃಷ್ಣಜಿ ಮಂಜೇಶ್ವರ ರಚನೆಯ ದೀಪಕ್ ರೈ ಪಾಣಾಜಿ ಅಭಿನಯದ ಆರ್ ಪಲ್ಲೆಕ ತುಳು ಹಾಸ್ಯಮಯ ನಾಟಕವು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ನೀಡುವ ಅದ್ಭುತ ನಾಟಕವಾಗಿದೆ. ಪ್ರೇಕ್ಷಕರನ್ನ ನಟನೆಯ ಮೂಲಕವೇ ಸೆಳೆಯುವಂತಹ ಅದ್ಭುತ ಕಲಾವಿದರು ಈ ತಂಡದಲ್ಲಿದ್ದಾರೆ. ಇದೀಗ ಶೂಟಿಂಗ್ ಮುಗಿಸಿರೋ ನಾಟಕದ ಎಡಿಟಿಂಗ್ ವರ್ಕ್ ಹೆಸರಾಂತ ನಟ ಪ್ರಕಾಶ್ ತುಮಿನಾಡು ನೇತೃತ್ವದಲ್ಲಿ ಕಂಪ್ಲೀಟ್ ಆಗಿದ್ದು ವಿ4 ಸ್ಟ್ರೀಮ್ನಲ್ಲಿ ತೆರೆ ಕಾಣಲು ಸಜ್ಜಾಗಿದೆ. ಮಂಜೇಶ್ವರ ಶಾರದಾಸ್ ತಂಡದ ಶಾರದಾಸ್ ಕಲಾವಿದರು ಬೊಕ್ಕ ಶಾರದಾಸ್ ತಂಡದ ಐಸಿರಿ ಕಲಾವಿದರು ಈ ರಡ್ಡು ತಂಡದ 4 ನಾಟಕಗಳು ನಮ್ಮ ವಿ4ದ ಸ್ಟ್ರೀಮ್ ಚಾನಲ್ ಅನ್ನೋ ಆ್ಯಪ್ ಬರೋದು ಮಸ್ತ್ ಖುಷಿತ ವಿಚಾರ. ನೇಕು ದುಂಬುಲ ಸಾರ್ವಜನಿಕವಾದ ಮಾತದಿಕ್ಕಲ ನಾಟಕ ಸಪೋರ್ಟ್ ಮಾಡ್ತಾರೆ ಅಂಚ ನನ್ನ ನಿಕ್ಲಿಗೆ ಈ ಒಂದು ನಾಟಕಗಳನ್ನು ಆ್ಯಪ್ ತೋಲಿ ಓಲ್ ಬೋಂಡಲ ಆ್ಯಪ್ ಬೋಂಡಲ ತೋಲಿ ಸದ್ಯೊಡೆ ಆಯ್ನಾತು ಬೇಗ ನಿಕ್ಲ ದುಂಬು ಈ ಒಂದು ಆ್ಯಪ್ ಬರೋದುಂಡು ನಿಕ್ಲ ಸಂಪೂರ್ಣ ಸಹಕಾರ ಎಂಕಲ ಮಿತ್ತು ಮುಖ ಈ ನಮ್ಮ ವಿ4 ಸ್ಟ್ರೀಮ್ನ ಮಿತ್ತು ಬೋರ್ಡು ಒಂದು ಈ ಮೂಲಕ ಏನೋದು ಎಂಕಲ್ನ ತಂಡದ 4 ನಾಟಕ ಇತ್ತ ಈ ಆ್ಯಪ್ಡು ಬರೋದುಂಡು. ಇನ್ನು ಡ್ರಾಮಾದಲ್ಲಿ ಮಣಿ ಎನ್ನುವ ಪಾತ್ರಕ್ಕೆ ತುಳುನಾಡ ಕಲಾಬಿಡ್ಸೆ ದೀಪಕ್ ರೈ ಪಾಣಾಜಿಯವರು ಜೀವ ತುಂಬಿದ್ದಾರೆ. ಇನ್ನು ಮಲ್ಲಿಕಾ ಪಾತ್ರದಲ್ಲಿ ತುಳುನಾಡ ಕಲಾಕದಿಕೆ ರಾಜೇಶ್ ಮುಗುಳಿ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಕೇಶವ ಪಾತ್ರಕ್ಕೆ ತುಳುವ ಸೌರಭ ಪ್ರಕಾಶ್ ಕೆ ತುಮಿನಾಡು ಜೀವ ತುಂಬಿದ್ರೆ ವಸಂತ ಪಾತ್ರದಲ್ಲಿ ಜೆಪಿ ತುಮಿನಾಡು ನಟಿಸಿದ್ದಾರೆ. ಮಾತಾಂಡ ಗುರುಜಿಯಾಗಿ ಪುರಂದರ NS ನಾಗನವಳಚ್ಚಿಲ್, ನಾಗರಾಜ್ ಪಾತ್ರದಲ್ಲಿ ಸುರೇಶ್ ವಿಟ್ಲ, ಸುಧಾಕರ್ ಪಾತ್ರದಲ್ಲಿ ಪ್ರಭಾಕರ್ ಕೊಲ್ಯ, ಅಂಕಿತ್ ಪಾತ್ರದಲ್ಲಿ ವಿಜಯ್ ಮಲ್ಯ ಐಲಾ, ಚಂದು ಪಾತ್ರದಲ್ಲಿ ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ, ಕಾರ್ತಿಕ್ ಅಗರ್ವಾಲ ಪಾತ್ರದಲ್ಲಿ ಜಯಂತ ಅರಿಯಾಳ, ಮುರುಘ ಪಾತ್ರದಲ್ಲಿ ಯದು ವಿಟ್ಲ, ಸರಳ ಪಾತ್ರದಲ್ಲಿ ರವಿಚಂದ್ರ ರೈ ಕುಂಬ್ರಾ, ಅಕ್ಷತಾ ಪಾತ್ರದಲ್ಲಿ ನಮಿತಾ ಕಿರಣ್ ಕೂಳೂರು, ಭಾರತಿ ಟೀಚರ್ ಪಾತ್ರದಲ್ಲಿ ಕಾವ್ಯಶ್ರೀ ಜೋಡುಕಲ್ಲು ಬಣ್ಣ ಹಚ್ಚಿದ್ದಾರೆ. ಇನ್ನು ಈ ಡ್ರಾಮಾಕ್ಕೆ ದಿನೇಶ್ ನಾಯಕ್ ಮಿತ್ತನಡ್ಕ ಅವರು ಸಂಗೀತ ಸಂಯೋಜಿಸಿದ್ದು ಸೋಮನಾಥ್ ಶೆಟ್ಟಿ ಮಂಗಲ್ಪಾಡಿ ಹಾಗೂ ತುಳುನಾಡ ಕಲಾಕದಿಕೆ ರಾಜೇಶ್ ಮುಗುಳಿ ಅವರ ಸಾಹಿತ್ಯ ಈ ಡ್ರಾಮಾಕ್ಕಿದೆ. ಹಿನ್ನೆಲೆ ಸಂಗೀತದಲ್ಲಿ ಸೋಮನಾಥ ಶೆಟ್ಟಿ ಮಂಗಲ್ಪಾಡಿ ಹಾಗೂ ಪ್ರಕಾಶ್ ಕೆ ತುಮಿನಾಡು ಸಹಕರಿಸಿದ್ದಾರೆ. ಮೇಕಪ್ನಲ್ಲಿ ಪುರಂದರ NS ನಾಗನವಳಚ್ಚಿಲ್ ಕಾರ್ಯನಿರ್ವಹಿಸಿದ್ದು ರಂಗಾಲಂಕಾರದಲ್ಲಿ ಪ್ರತೀಶ್ ಉಪ್ಪಳ, ಅರುಣ್ ಕಡಂಬಾರ್ ಸಹಕರಿಸಿದ್ದಾರೆ. ಸ್ವರ ಸಂಯೋಜನೆಯಲ್ಲಿ ಯತೀಶ್ ಪೇಜಾವರ ಸಹಕರಿಸಿದ್ದು ಬೆಳಕಿನ ವ್ಯವಸ್ಥೆಯನ್ನ ಜಯೇಶ್ ಬೆಜ್ಜಾ ನಿರ್ವಹಿಸಿದ್ದಾರೆ. ಇನ್ನು ಮುಂಬೈ ಸಂಚಾಲಕರಾಗಿ ಪ್ರಕಾಶ್ ಶೆಟ್ಟಿ ಸುರತ್ಕಲ್ ಸಹಕರಿಸಿದ್ದಾರೆ. ಒಟ್ಟಿನಲ್ಲಿ ವಿ4 ನ್ಯೂಸ್ ಚಾನೆಲ್ ಈ ಸಂಕಷ್ಟದ ಪರಿಸ್ಥಿತಿಯಲ್ಲೂ ವಿ4 ಸ್ಟ್ರೀಮ್ ಮೂಲಕ ಕಲಾವಿದರಿಗೆ ಒಂದು ಉತ್ತಮ ಅವಕಾಶವನ್ನ ಜನತೆಗೆ ಮನೋರಂಜನೆಯನ್ನ ನೀಡಲು ಸಜ್ಜಾಗಿದೆ. ಈ ಮೂಲಕ ಕೊರೋನಾ ಎನ್ನುವ ಮಹಾಮಾರಿಯಿಂದ ಕಂಗೆಟ್ಟ ಜನರಿಗೆ ಭರಪೂರ ಮನೋರಂಜನೆ ಲಭಿಸಲಿದೆ. మల్లె బాల్ వాలీబాల్
ಮಾಡ್ಬೇಕು. ಇದು ಮಾಡಿ ಆಯ್ತು ಬರ ಹಾಕ್ನಟ ಇಂತ ಬರ ಹಾಕ್ನಟ ಇಂತ ಹಾಕ್ನಟ ಹಂಗ ಅಂತೆಲ್ಲ ಒಳ್ಳ ಬಾಳತ ಹೆಂಗ ಇಂತ ತಿರ್ತಿದೀವನು ಇಂತ ತಗೋನು ಅಂತಲ್ಲ ಎಂತ ಅಂತ ಮುಖತ್ತು ನಾವು ಬಾಲ್ ಓಡಿ ಓಡಬೋ ಇಂತ ಹಾ ಇತ್ತ ಗೊತ್ತಾ ಈ ಫುಟ್ಬಾಲ್ ಪ್ಲೇಯರ್ ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.